ಟಿಕೆಟ್ ಸಿಕ್ಕಿದ್ರೆ ಕಂಟೆಸ್ಟ್ ಮಾಡೋದು ಖಂಡಿತ. ಇದು ನನ್ನ ದೃಢ ನಿರ್ಧಾರ. ಕೊಂಕಣಿಯವರು, ಮಂಗಳೂರಿನ ಕೊಂಕಣಿಯವರು ನಾನು ಕಂಟೆಸ್ಟ್ ಮಾಡಲೇಬೇಕು ಅಂತ ನಿಮ್ಮ ಪರವಾಗಿ ನಾವು ಪ್ರಚಾರ ಮಾಡಲಿಕ್ಕೆ ಮನೆ ಮನೆಗೆ ಬರ್ತೇವೆ ಅಂತ ನನಗೆ ಹೇಳಿದ್ದಾರೆ. ಪ್ರಧಾನಿ ಮೋದಿಯವರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಅದರಲ್ಲಿ ಅವರು ಜಯ ಗಳಿಸ್ತಾರೆ, ಗಳಿಸಲೇಬೇಕು. ಭ್ರಷ್ಟಾಚಾರ ನಿರ್ಮೂಲನ ಆಗಬೇಕಾದರೆ ಮೋದಿಯಂಥವರು ರಾಜಕೀಯದಲ್ಲಿ ಪ್ರಬಲ ಶಕ್ತಿಯಾಗಿ ಬೆಳಿಬೇಕು. ಇದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ರಮನಾಥ್ ರೈ ಕಂಟೆಸ್ಟ್ ಮಾಡೋದಾದರೆ ಮಾಡಲಿ, ನನ್ನ ಆಕ್ಷೇಪ ಇಲ್ಲ. ಸೊರಕೆ ಅವರು ಕೂಡ ಮಾಡೋದಾದರೆ ಅವರಿಗೆ ಕೂಡ ನನ್ನ ಬೆಂಬಲ. ಹರಿಪ್ರಸಾದ್ಗೆ ಕೂಡ ವಿರೋಧ. ರಾಜೇಂದ್ರ ಕುಮಾರ್ಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರೆ ಪೂಜಾರಿ ವಿರೋಧ ಮಾಡೋದು ಖಂಡಿತ. ಅವರ ಮೇಲೆ ಭ್ರಷ್ಟಾಚಾರದ ಆರೋಪಗಳುಂಟು. ಆ ಬಡವರ ಹಣ ಉಂಟಲ್ಲ, ನುಂಗಿದ್ದು ಪೂಜಾರಿ ಅಲ್ಲ, ಅವರೇ. ಐವನ್ ನಿಂತರೂ ಕೂಡ ಅವರಿಗೆ ಟಿಕೆಟ್ ಸಿಕ್ಕಿದ್ರೆ ಉಂಟಲ್ಲ, ಕಂಡೀಷನ್ ಹೇಳಿದ್ದೇನಲ್ಲ, ಸಿಕ್ಕಿದ್ರೆ. ಸಿಕ್ಕುದಿಲ್ಲ ಐವನ್ಗೆ ಗ್ಯಾರಂಟಿ.